ಇತಿಹಾಸ ಪ್ರಸಿದ್ಧ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗದ್ದೆಯಲ್ಲಿ 32ನೇ ವರ್ಷದ ಪುತ್ತೂರು ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳಕ್ಕೆ ಚಾಲನೆ ದೊರಕಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಶುಭಾಶೀರ್ವಾದದೊಂದಿಗೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರ ಗೌರವಾಧ್ಯಕ್ಷತೆಯಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಕೆಎಸ್ ಅವರ ಗೌರವ ಸಂಚಾಲಕತ್ವದಲ್ಲಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಅವರ ಗೌರವ ಉಪಸ್ಥಿತಿಯಲ್ಲಿ ಇತಿಹಾಸ ಪ್ರಸಿದ್ಧ ತುಳುನಾಡ ಜಾನಪದ ಕ್ರೀಡೆಗಳಲ್ಲೊಂದಾದ ಪುತ್ತೂರು ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳಕ್ಕೆ ಇಂದು ಇತಿಹಾಸ ಪ್ರಸಿದ್ಧ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗದ್ದೆಯಲ್ಲಿ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಇದರಲ್ಲಿ ನಾವು ತೊಡಗಿಸಿಕೊಂಡು ಈ ಕಲೆಯನ್ನು ಉಜ್ವಲಗೊಳಿಸಬೇಕಾಗಿದೆ. ಇದು ರಾಷ್ಟ್ರಮಟ್ಟದಲ್ಲಿ ಹೇಳ್ತೇವೆ, ಮಕ್ಕಳ ಪಠ್ಯದಲ್ಲಿ ಕೂಡ ಈ ಒಂದು ಕಲೆಯ ವಿಷಯದಲ್ಲಿ ಅದು ಬರಬೇಕು. ನಮ್ಮ ವಿದ್ಯಾರ್ಥಿಗಳು ಭಾಗದವರು ಕರಗಿದ ತೊಂದರೆ 32ನೇ ವರ್ಷದ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳದ ಇಳಿದ ಕುದಿಪನದ ಲೀತಾ ಮೋಹನ್ ರೈ ಅಧ್ಯಕ್ಷರು ಬಂಟರ ಮಹಿಳಾ ಸಂಘ ಪುತ್ತೂರು ಎದುಕೊಂದಿಲ್ಲ ಮಹಿಳಾ ಬಂಟರ ಸಂಘದ ಕಾರ್ಯದರ್ಶಿ ಅನಿಲ ಮುಕ್ಕಿಡೆ ಎದುಕು ದುಲಂಚನೆ ಹಿರಿಯರಾಯನ ಮಹಾಲಿಂಗ ನಾಯಕರೆಲ್ಲ ಪದವಿ ಕಾಲೇಜಿನ ಭಾರಿ ಖುಷಿ ಅಂತ ಬಂಡ ಪುತ್ತೂರು ಒಂದು ಕಂಬಳ ಬಂಡ ಒಂದು ಪುತ್ತೂರು ಜಾತ್ರೆ ಇಡ್ಬೇಕ ಪುತ್ತೂರು ಕಂಬಳ ಅಂದೆ ಆತ ಜನ ಸೇರಿದು ಆತ ವ್ಯವಸ್ಥೆ ಹಿಡಿದು ನಮ್ಮ ಒಂದು ಕಂಬಳ ಮಾತೊಂದಿಲ್ಲ ನಕ್ಕೆ ಕಂಪ್ಲೀಟ್ ನಮ್ಮ ಪುತ್ತೂರ್ದ ಮತ್ತು ಪರ ಊರ್ದಾಗ ಸಂಪೂರ್ಣ ಸಹಕಾರ ಆ ಮಾಲಿಂಗೇಶ್ವರನ ಆಶೀರ್ವಾದ ಹಿಡಿದಾದ ಈ ಕಂಬಳ ಯಶಸ್ವಿಯಾದ ನಡೆದು 31 ವರ್ಷ ಕರೆದು 32ನೇ ವರ್ಷವು ಎಂಕಲಿಗೆ ಇಡೀ ಕಂಬಳ ಕೂಟ ಉದಿಪಾನ ಈ ಕಂಬಳ ಕೂಟನ ಉದಿಪಾನ ಮಲ್ಪಡೆ ಎಂಕಲ ದುಂಬುಡ್ದೆ ಎಂಕಲ ಸಂಕಲ್ಪ ಐತದೆ ಏರು ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಪೇರ ಅಗಲಕೈತಿ ಈ ಉದಿಪಣ ಕಾರ್ಯಕ್ರಮ ಮಲ್ಪಡು ಐತೆ ಎಂಕಲ ಭಾರಿ ಒಂದು ಖುಷಿತ ಸಂಗತಿ ಎಂಚಿನ ಬಂಡ ಎಂಕಲ್ನ ಕಂಬಳದ ಕೋಶಾಧಿಕಾರಿಗಳಾಯನ ಪಂಜಗುಡ್ಡೆ ಈಶ್ವರ ಭಟ್ರಿಗೆ ಆ ಯೋಗ ಕುರಿದು ಬರ್ತದೆ. ಭಾರಿ ಸಂತೋಷ ಆಪಣೆಗಳ ಒಂದು ಟ್ರೆಜರರ್ ಈ ಮಾಲಿಂಗೇಶ್ವರ ದೇವಸ್ಥಾನದ ಒಂದು ಆಡಳಿತ ಮುಕ್ತೇಶ್ವರಾದ ಈ ಕಂಬಳ ಕೂಟವನ್ನು ಉದಿಪಣ ಮಲ್ಪುರಂಚಿನ ಅವಕಾಶ ಆರಿಗೆ ತಿಕ್ಕಡತ್ತ ಅವು ಇಡೀ ನಮ್ಮ ಮಾಂತ ನಾಯಕರನ್ನಾದಿಪ್ಪು ನಮ್ಮ ಊರದ ಜನಕ್ಕಳನ್ನ ಆಶೀರ್ವಾದ ಅನ್ಪೋಡು ಅವರ ನೇರ ತಡೆ ನುಡಿಯಿಂದ ಇವತ್ತು ಇಷ್ಟು ದೊಡ್ಡ ಸಂಘಟನೆ ನಮ್ಮಲ್ಲಿ ಆಗಿದೆ. ನಮಗೆ ಯಾರು ಇದ್ದರು ಯಾರು ಟೀಕೆ ಮಾಡಿದ್ರು ನಮ್ಮ ಸಮಿತಿಯು ಹೋಗ್ತದೆ ಬರ್ತದೆ, ಆದರೆ ಸೂರ್ಯ ಸಂಘ ಇರುವ ತನಕ ಮಹಾಲಿಂಗೇಶ್ವರ ಪ್ರೇರಣೆಯಿಂದ ಈ ಕಂಬಳ ನಡೀತದೆ. ಇದೇ ವಿಜೃಂಭಣೆಯು ಮುಂದೆ ಕೂಡ ಸಾಗ್ತದೆ. ಅದಲ್ಲದೆ ಇವತ್ತು ನನಗೆ ಬಹಳ ಖುಷಿಯಾದೊಂದು ಅಂತ ಹೇಳಿದ್ರೆ ಒಂದು ಶಕುಂತಲಾ ಶೆಟ್ಟಿಯವರ ಬರ್ತ್ಡೇ. ಅವರು ನಮ್ಮ ಗೌರವಾಧ್ಯಕ್ಷರು. ಅವರಂದರೆ ಎಲ್ಲರಿಗೂ ನಮಗೆ ಒಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವರು. ಅವರಿಗೂ ದೇವರು ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಆರೋಗ್ಯ ಕೊಟ್ಟಿದ್ದಾರೆ. ಈಗ ಕೂಡ ಅವರ ಪ್ರಾಯ ನಾವು ಯಾರು ಹೀಗೆ ಓಡಾಡಲಿಕ್ಕೆ ಇಲ್ಲ. ಹಾಗೆ ಮತ್ತೊಂದು ನನಗೆ ಖುಷಿಯಾದಂತ ಹೇಳಿದರೆ ಪುತ್ತೂರಿನ ಇತಿಹಾಸದಲ್ಲಿ 32 ಈ ಸಂದರ್ಭದಲ್ಲಿ ಸವಣೂರು ವಿದ್ಯಾರಶ್ಮಿ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಕೆ ಸೀತಾರಾಮ ರೈ, ತಹಶೀಲ್ದಾರ್ ಪುರಂದರ ಹೆಗ್ಡೆ, ಕೋಟಿ ಚೆನ್ನಯ್ಯ ಕಂಬಳ ಸಮಿತಿ ಅಧ್ಯಕ್ಷ ಎನ್ ಚಂದ್ರಹಾಸ ಶೆಟ್ಟಿ, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಸಂಚಾಲಕ ವಸಂತಕುಮಾರ್ ರೈ ದುಗ್ಗಳ, ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಲಾಲ್ ಪಿವಿ, ಸುಧಾನಾ ಶಿಕ್ಷಣ ಸಂಸ್ಥೆಯ ವಿಜಯ ಹಾರ್ವಿನ್, ಸಂಜೀವ ಪೂಜಾರಿ ಕುರೇಲು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಳ್ವ, ಶಿವರಾಮ ಆಳ್ವ, ರೋಷನ್ ರೈ ಬನ್ನೂರು, ಸುದೇಶ್ ಚಿಕ್ಕಪುತ್ತೂರು ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್ ವಿ4 ನ್ಯೂಸ್ ಪುತ್ತೂರು. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ.
ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.